ಮಂಜೇಶ್ವರ ಗ್ರಾಮ ಪಂಚಾಯತ್ನ 2024-25ರ ಆರ್ಥಿಕ ವರ್ಷದಲ್ಲಿ ವೃದ್ಧರಿಗಾಗಿ ಆಯೋಜಿಸಲಾದ ಕ್ವಾಟ್ ವಿತರಣೆ ಕಾರ್ಯಕ್ರಮವು ಮಂಜೇಶ್ವರದ ಎಸ್ಎಟಿ ಶಾಲೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೋ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದರು. ಈ ಕಾರ್ಯಕ್ರಮವು ವೃದ್ಧರಿಗೆ ಸೌಕರ್ಯ ಮತ್ತು ಆರಾಮದಾಯಕ ಜೀವನವನ್ನು ಒದಗಿಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು. ವೃದ್ಧರ ಸ್ವಾಭಿಮಾನ ಮತ್ತು ಆರಾಮದಾಯಕ ವಾಸ್ತವ್ಯಕ್ಕಾಗಿ ಯಾವುದೇ ಆದರ್ಶವಾದ ಕಾರ್ಯಗಳಿಗೆ ಗ್ರಾಮ ಪಂಚಾಯತ್ ಸದಾ ಜವಾಬ್ದಾರಿ ತೆಗೆದುಕೊಳ್ಳುತ್ತಿರುತ್ತಾರೆ ಎಂದು ಅಧ್ಯಕ್ಷೆ ಜೀನ್ ಲವಿನಾ ಹೇಳಿದರು. ಈ ಸಂದರ್ಭ ವಾರ್ಡ್ ಸದಸ್ಯರಾದ ಯಾದವ ಬಡಾಜೆ, ಮುಮ್ತಾಜ್ ಸಮೀರಾ, ಆದರ್ಶ್ ಲಕ್ಷ್ಮಣ, ಕುಲ್ಸುಮಾ ಸೇರಿದಂತೆ ಇತರ ಸದಸ್ಯರುಗಳು, ಊರವರು ಹಲವಾರು ಮಂದಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಮಂಜೇಶ್ವರ ಗ್ರಾಮದ ವೃದ್ಧರಿಗಾಗಿ ಸೂಕ್ತ ಸಹಾಯದ ದಾರಿ ಕಲ್ಪಿಸುವುದರ ಜೊತೆಗೆ ಅವರ ಹಕ್ಕುಗಳನ್ನು ಪ್ರತಿಷ್ಠಾಪಿಸುವುದಾಗಿ ಹೇಳಲಾಗುತ್ತಿದೆ. ರೆಹಮಾನುದ್ದವರ V4 ನ್ಯೂಸ್ ಮಂಜೇಶ್ವರ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.